ಗಣ್ಯಾತಿ ಗಣ್ಯರು, ಆಸೀನರಾಗಿರ್ತಕ್ಕಂಥ ಪೂಜ್ಯ ಸ್ವಾಮಿಗಳವರಿಗೆ ಹಾಗೂ ನಮ್ಮ ಅತಿಥಿಗಳಿಗೆ ನಾನು ಈ ಅಲೆಮಾರಿ 46 ಜಾತಿ ಜನಾಂಗಗಳ ಒಕ್ಕೂಟದ ಪರವಾಗಿ ನಾನು ಅವರಿಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ನಿಮ್ಮೆಲ್ಲರ ಪರವಾಗಿ, ನಮ್ಮ ಒಕ್ಕೂಟದ ಪರವಾಗಿ ನಾನು ಅವರಿಗೆ ಆತ್ಮೀಯ ಅಭಿನಂದಿಸ್ತೇನೆ. ಬಂಧುಗಳೇ, ಇವತ್ತು ದಾವಣಗೆರೆ ಜಿಲ್ಲೆ ಅಲೆಮಾರಿ ಜನಾಂಗಗಳ ಸಾಹಿತ್ಯ ಸಾಂಸ್ಕೃತಿಕ ಕಲೋತ್ಸವ ಕಾರ್ಯಕ್ರಮವನ್ನು ಇದು 3ನೇ ಜಿಲ್ಲೆ ನಾವು ಹಮ್ಮಿಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ಒಂದು ಸಂತೋಷಕರವಾದ ವಿಚಾರವನ್ನು ಹೇಳಬೇಕು ಅಂತಂದರೆ, ನಾವು ಅಲೆಮಾರಿಗಳು ಇಷ್ಟು ವರ್ಷಗಳಾದ ಮೇಲೂ ಕೂಡ ನಾವೆಲ್ಲರೂ ಕೂಡ ಜಾಗೃತರಾಗಿದ್ದೀವಿ ಅಂತ ನೀನು ಜನಸಂದಣಿಯನ್ನು ನೋಡಿ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ನೋಡಿ, ಯಾವತ್ತಿಗೂ ಸಹ ಜನಗಳ ಆಧಾರ ಮೇಲೆ ಆ ಸಂಘಟನೆಯಲ್ಲಿ ಸೇರ್ತಕ್ಕಂಥ ಒಂದು ಪದಾಧಿಕಾರಿಗಳ ಮೇಲೆ ಅವಲಂಬಿತ ಆಗಿರ್ತಕ್ಕಂಥ ಇಂದಿನ ಸಂದರ್ಭದಲ್ಲಿ ನಾವು ಎಲ್ಲರೂ ಇವತ್ತು ಸೇರಿರ್ತಕ್ಕಂಥವರು ಪ್ರವರ್ಗ 1ಕ್ಕೆ ಬರ್ತಕ್ಕಂಥ 46 ಜಾತಿ ಜನಾಂಗಗಳ ನಾವು ಬಂಧುಗಳು ಸೇರಿರ್ತಕ್ಕಂಥವ್ರು. ಈ ಕಾರ್ಯಕ್ರಮ ನಮ್ಮ ಕಾರ್ಯಕ್ರಮ. ಇವತ್ತು ನಾವೆಲ್ಲರೂ ಕೂಡ, ನಾನು ಬೆಂಗಳೂರು, ರವೀಂದ್ರ ಶೆಟ್ಟಿಯವರು ನಮ್ಮ ಅಲೆಮಾರಿಗಳಲ್ಲದೆ ಇದ್ದರೂ ಸಹ ಮಂಗಳೂರು, ನೀವೆಲ್ಲರೂ ಕೂಡ ಇತರತರ ಜಿಲ್ಲೆ ತುಮಕೂರು ಆಗಿರ್ಬೋದು, ಹಗರಿಬೊಮ್ಮನಹಳ್ಳಿ ಆಗಿರ್ಬೋದು, ಹಲವಾರು ಜಿಲ್ಲೆಗಳಿಂದ ಇವತ್ತು ನಾವೆಲ್ಲರೂ ಕೂಡ ನಮ್ಮ ಕಾರ್ಯಕ್ರಮ, ಈ ನಮ್ಮ ಅಲೆಮಾರಿಗಳ ಕಾರ್ಯಕ್ರಮ ಅಂತ ನಾವೆಲ್ಲರೂ ಕೂಡ ಒಂದು ಆಸೆಯನ್ನು ಇಟ್ಟು ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥದ್ದು. ಇವತ್ತು ನಾವೆಲ್ಲರೂ ಕೂಡ ಪರಿಚಯ ಮಾಡ್ಕೋಬೇಕಾದ್ರೆ ನಾವೆಲ್ಲ ಅಲೆಮಾರಿಗಳು ಇಷ್ಟು ಬಂಧುಗಳಿದ್ದೀವ, ಇಷ್ಟು ನಾವು ಜನಗಳಿದ್ದೀವ ಅಂತ ನಿಜವಾಗ್ಲೂ ನಾವು ಗುರುತಿಸೋಕ್ಕೆ ಮೂಲ ಕಾರಣಕರ್ತರಾಗಿರ್ತಕ್ಕಂಥವ್ರು ನಿಜವಾಗ್ಲೂ ನಮ್ಮ ರವೀಂದ್ರ ಶೆಟ್ಟಿಯವರು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮೊದಲನೇ ವರ್ಷ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಾವು ಇದೇ ಅಲೆಮಾರಿ ಕಾರ್ಯಕ್ರಮವನ್ನು ನೆರವೇರಿಸಿದ್ದು. 2ನೇ ವರ್ಷ ಮೈಸೂರು ಪುರಭವನದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇದು 3ನೇ ವರ್ಷದ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೀವೆಲ್ಲರೂ ಕೂಡ ಸೇರಿ ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದೀರಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ನೋಡಿ, ಇವತ್ತು ನಾವೆಲ್ಲರೂ ಕೂಡ ಸಂಘಟಿತರಾದ್ರೇ ಸರ್ಕಾರ ಆಗಲಿ, ಮಂತ್ರಿಗಳಾಗಲಿ, ಯಾರೇ ಒಬ್ಬರು ಸೂಚಿಸಬೇಕಾದ್ರೂ ನಾವೆಲ್ಲ ಸಂಘಟಿತರಾಗ ನಮ್ಮ ಜನಸಂಖ್ಯೆಗೆ ಆಧಾರದ ಮೇಲೆ ಸೂಚಿಸ್ತಕ್ಕಂಥ ಇವತ್ತಿನ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಇಂಥ ಅದ್ಭುತವಾದ ಕಾರ್ಯಕ್ರಮಗಳನ್ನು ಮಾಡಿ ನಾವೆಲ್ಲರೂ ಕೂಡ ಇನ್ನೂ ಹೆಚ್ಚಿನ ದಿನಗಳಲ್ಲಿ ಹೆಚ್ಚಿನ ಜನಾಂಗದವರು ಸೇರಿ ನಾವಿನ್ನೂ ಅದ್ಭುತವಾಗಿ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳ್ತೇನೆ. ನೋಡಿ, ಈ ಸಂದರ್ಭದಲ್ಲಿ ಒಂದು ವಿಚಾರವನ್ನು ಸರ್, ನಾವು ಕಳೆದ ವರ್ಷ ಇದೇ ಮೈಸೂರಿನ ಪುರಭವನದಲ್ಲಿ ನಾವು ಕಲೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಂಥ ಸಂದರ್ಭದಲ್ಲಿ ಇದೇ ರವೀಂದ್ರ ಶೆಟ್ಟಿಯವರು ವೇದಿಕೆ ಮೇಲೆ ಸರ್ಕಾರಕ್ಕೆ ಒಂದು ಗಡುವನ್ನು ಕೊಟ್ಟಿದ್ರು. ನಮ್ಮ ಅಲೆಮಾರಿ ಪ್ರಮುಖರನ್ನ ಸರ್ಕಾರ ಗಮನಿಸಿ ಅವರನ್ನು ಕರೆದು ವಿಚಾರವನ್ನ ಮಾಡದೇ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಅನಿರ್ದಿಷ್ಟಾವಧಿ ಪ್ರತಿಭಟನೆಯನ್ನು ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಮಾಡ್ತೇವೆ ಅಂತಕ್ಕಂಥದ್ದನ್ನು ಒಂದು ಗಡುವನ್ನು ಕೊಟ್ಟಿದ್ರು. ಆ ಗಡುವನ್ನು ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಮಂಡಿಸ್ತಕ್ಕಂಥ ಬಡ್ಜೆಟ್ನಲ್ಲೇ ನಮ್ಮ ಕೆಲವು ಅಲೆಮಾರಿ ಪ್ರಮುಖರನ್ನ ತಕ್ಷಣ
ಇದೇ ಶಾಸಕರ ಭವನ 307 ಕೊಠಡಿ ಸಂಖ್ಯೆಯಲ್ಲಿ ತಾವುಗಳನ್ನು ಆಗಮಿಸಿದ್ದ ಮುಖ್ಯಮಂತ್ರಿಗಳು ತಮ್ಮ ಅಲೆಮಾರಿ ಜನಗಳನ್ನು ಕರೆದಿದ್ದಾರೆ, ಪ್ರಮುಖರನ್ನು. ನಮ್ಮ ಬೇಡಿಕೆಗಳನ್ನು ಇಲ್ಲಿ ಸೂಚಿಸ್ಬೋದು ಅಂತಕ್ಕಂಥ ಒಂದು ವರದಿಯನ್ನು ಹೊರಡಿಸ್ತಕ್ಕಂಥ ಸಂದರ್ಭದಲ್ಲಿ ನಾನು ಇನ್ನೂ ಕೆಲವಾರು ನಮ್ಮ ರಾಜೇಂದ್ರ ಲಕ್ಷ್ಮಣ್, ಸುಭಾಷಣ್ಣ ಆಗಿರ್ಬೋದು, ಉಲ್ಲಪ್ಪಣ್ಣ ಆಗಿರ್ಬೋದು, ನಾವು ಇದೇ 307 ಶಾಸಕರ ಕೊಠಡಿಯಲ್ಲಿ ನಾವು ಭೇಟಿ ಕೊಟ್ಟಾಗ ನಮ್ಮ ಕೆಲವು ಅಹವಾಲುಗಳನ್ನು ನಾವು ಇದೇ ನೇರವಾಗಿ ಮುಖ್ಯಮಂತ್ರಿಗಳಿಗೆ ನಾವು ತಲುಪಿಸ್ತಕ್ಕಂಥ ಸಂದರ್ಭದಲ್ಲಿ ಬಡ್ಜೆಟ್ನಲ್ಲಿ ಘೋಷಣೆ ಮಾಡಿರ್ತಕ್ಕಂಥದ್ದು ನಮ್ಮ ಅಲೆಮಾರಿಗಳದೇ ಆಯೋಗವನ್ನು ರಚನೆ ಮಾಡ್ತಕ್ಕಂಥ ಇನ್ನೊಂದು ಬೇಡಿಕೆಯನ್ನು ಕೂಡ ಅವತ್ತು ಸರ್ಕಾರ ನಮ್ಮ ಅಲೆಮಾರಿಗಳಿಗೆ ಗಮನ ಕೊಟ್ಟು ಆ ಬಡ್ಜೆಟ್ನಲ್ಲಿ ಮಂಡನೆ ಮಾಡಿರ್ತಕ್ಕಂಥದ್ದು. ನಾವ್ಯಾರು ಕೂಡ ಸಂಘಟಿತರಾಗದೆ ಹೋದರೆ ಇವತ್ತು ಕೂಡ ನಾವು ಆಗ್ತಿರಲಿಲ್ಲ. ಇವತ್ತು ನಮ್ಮಲ್ಲಿ ಯಾರಾದರೂ ಕೂಡ ಆ ಸಂಘಟನೆ ಮಾಡಬೇಕು, ನಾವು ಹೋರಾಟ ಮಾಡಬೇಕು ಅಂತಕ್ಕಂಥ ಆ ಶಕ್ತಿ ಇಲ್ಲದೆ ಇರ್ತಕ್ಕಂಥ ನಾವು ಅಲೆಮಾರಿಗಳು. ನಾವು ನಮ್ಮ ತಂದೆ ತಾಯಿಯ ಒಂದು ದಾನ ಧರ್ಮ ಪುಣ್ಯ ನಾವೆಲ್ಲರೂ ಕೂಡ ಒಂದು ಒಳ್ಳೆ ಮನಸ್ಸನ್ನು ಹೊಂದಿರತಕ್ಕಂಥ, ಒಳ್ಳೆ ಭಾವನೆ ಹೊಂದಿರತಕ್ಕಂಥ ದೇವರ ಆಶೀರ್ವಾದದಿಂದ ಯಾವುದೋ ಒಂದು ರೂಪದಲ್ಲಿ ಇವತ್ತು ನಮ್ಮ ಅಲೆಮಾರಿಗಳಲ್ಲದೆ ಇದ್ದರೂ ಸಹ ಇಂಥ ಒಬ್ಬರು ರವೀಂದ್ರ ಶೆಟ್ಟಿಯವರನ್ನು ನಮ್ಮ ಅಲೆಮಾರಿಗಳಿಗೆ ಆ ಭಗವಂತ ದೊರಕಿಸಿ ಕೊಟ್ಟಿರ್ತಕ್ಕಂಥ ನಮ್ಮೆಲ್ಲರ ಭಾಗ್ಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಇವತ್ತು ನಮ್ಮನ್ನೆಲ್ಲ ಈ ಮಟ್ಟಕ್ಕೆ ಈ ಒಂದು ವೇದಿಕೆ ಸೃಷ್ಟಿಸಿ ನಮ್ಮೆಲ್ಲರೂ ಕೂಡ ಒಂದುಗೂಡಿ ನಾವೆಲ್ಲರೂ ಕೂಡ ಮಾತಾಡಿಕೊಂಡು ನಾವೆಲ್ಲ ಬಂಧುಗಳಂತ ಹೇಳ್ಕೊಟ್ಟಂಥ ಪೂರ್ಣ ಸಹಕಾರ, ಪೂರ್ಣ ಅವ್ರ ಬೆಂಬಲ 100ಕ್ಕೆ 100 ಕೂಡ ರವೀಂದ್ರ ಶೆಟ್ಟಿ ಅವ್ರದ್ದು ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ನೋಡಿ, ನಾವು ಕಳೆದ ಗುರುವಾರ ಮಂಗಳೂರಿನಿಂದ ಅವರು ಬಂದಿರ್ತವುದು. ನಾನು ಬೆಂಗಳೂರಿನಿಂದ ಗುರುವಾರ ಬಂದಿದ್ದೆ. ಅಲ್ಲಿಂದ ಇವತ್ತಿನ ತನಕ ನಮಗೆ ಬೆಳಿಗ್ಗೆ 8 ಗಂಟೆಗೆ ನಾವು ಈ ಒಂದು ಭವನಕ್ಕೆ ಬಂದಾಗ ಪ್ರತಿ ಎಲ್ಲ ಕಾರ್ಯಕ್ರಮ ಕೂಡ ನಾವು ಮಲಗಬೇಕಾದ್ರೆ ರಾತ್ರಿ 11 ಗಂಟೆ 12 ಗಂಟೆ ಆಗ್ತಕ್ಕಂಥ ಇಂಥ ಸಂದರ್ಭ. ನಾವು ನಿನ್ನೆ ಸ್ವಾಮೀಜಿ 2.5 ಗಂಟೆ ತನಕ ಈ ಒಂದು ಪಟ್ಟಿಯನ್ನು ನಾನು ರವೀಂದ್ರ ಶೆಟ್ಟಿ ಅವರು ಪ್ರತಾಪ್ ಜೊ ಕೂತು ನಾವು ಪಟ್ಟಿಯನ್ನು ರೆಡಿ ಮಾಡಿದ್ದೇವೆ. ರಾತ್ರಿ 2:30 ತನಕ ನಾವು ಪಟ್ಟಿಯನ್ನು ರೆಡಿ ಮಾಡಿದ್ದೇವೆ. ಇದು ಯಾಕೆ ಅಂತಂದರೆ ನಮ್ಮ ಅಲೆಮಾರಿಗಳ ಬದುಕು ಹಸನಾಗಬೇಕು, ಅವರನ್ನು ಸರ್ಕಾರ ಗುರುತಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅನ್ನೋ ಒಂದು ಉದ್ದೇಶ ಮಾತ್ರ ಅವರಿಗೆ ಇರ್ತಕ್ಕಂಥದ್ದು. ಇವತ್ತು ಎಲ್ಲ ಜಿಲ್ಲೆಗಳಲ್ಲೂ ಮಾಡಬೇಕು ಅಂತ ಕಲ್ಲಲ್ಲ. ಯಾಕೆ ನಾವು ಜಿಲ್ಲಾವಾರು ಪ್ರವಾಸ ಕೈಗೊಂಡು 26 ಜಿಲ್ಲೆಗಳಿಗೆ ನಾವು ಪ್ರವಾಸವನ್ನು ಕೈಗೊಂಡು ಅಲ್ಲಿರ್ತಕ್ಕಂಥ ಅಲೆಮಾರಿಗಳ ಒಟ್ಟುಗೂಡಿಸಿ ಒಂದು ಜಿಲ್ಲಾ ಸಮಿತಿಯನ್ನು ರಚನೆ ಮಾಡಿರ್ತಕ್ಕಂಥದ್ದು. ನಾವು ಇವತ್ತು ಆ ಸಮಿತಿಯನ್ನು ರಚನೆ ಮಾಡಿ ಇವತ್ತು ಆ 26 ಜಿಲ್ಲೆಗೆ ನಾವು ಪ್ರವಾಸ ಕೈಗೊಂಡು ಎಲ್ಲ ಜಿಲ್ಲೆಯಿಂದ ಬರ್ತಕ್ಕಂಥದ್ದಕ್ಕೆ ನಿಜವಾಗ್ಲೂ ನಾವು ಶ್ರಮ ಪಟ್ಟಿರ್ತಕ್ಕಂಥದ್ದು ಅಂತ ನಾನು ಹೇಳ್ತೇನೆ. ಇವತ್ತು ಈ ದಾವಣಗೆರೆ ಜಿಲ್ಲೆ ಒಂದು ಜಿಲ್ಲಾ ಸಮಿತಿ ಮಾಡಿದಾಗ ಈ ದಾವಣಗೆರೆ ಜಿಲ್ಲೆಯ ಅಧ್ಯಕ್ಷರಾದ ಉಮ್ಮಣ್ಣ, ಗೌರವ ಅಧ್ಯಕ್ಷರಾದ ತಿಪ್ಪೇಸ್ವಾಮಿಯವರು, ಇವರೆಲ್ಲರೂ ಕೂಡ ನೀವು ನಮ್ಮ ಅಲೆಮಾರಿಗಳಲ್ಲ, ಒಂದು ಉನ್ನತ, ಇವತ್ತು ಕೂಡ ಅವರ ಮನೆಯಲ್ಲಿ ನಿಮಗೆ ಯಾಕೆ ಬೇಕು, ಸರ್ಕಾರ ಅಧಿಕಾರ ಕೊಡ್ತು 1 ವರ್ಷ 6.5 ತಿಂಗಳು ನೀವು ಬಿಡ್ಬೋದು. ನೀವು ಸರ್ಕಾರ ಅಧಿಕಾರ ಕೊಟ್ಟಾಗ ಅಧಿಕಾರ ಪಡ್ಕೊಂಡು ಕೊಡದೆ ಇದ್ದಂಥ ಸಂದರ್ಭದಲ್ಲಿ ಈ ಅಲೆಮಾರಿಗಳನ್ನ ಕಟ್ಕೊಂಡು ನಿಮ್ಗೆ ಏನು ಬೇಕಾಗಿದೆ ಇವತ್ತು ಕೂಡ ಅವ್ರ ಮನೆಯಲ್ಲಿ ಮೇಡಮ್ನವರು ಅಡೆತಡೆ ಆಗ್ತಾ ಇದ್ದಾರೆ. ನಾನು ಆ ಸಂದರ್ಭದಲ್ಲಿ ಒಂದನ್ನು ಹೇಳಿದ್ದೆ, ನಾವು ಯಾವುದೋ ಜನ್ಮದ ನನ್ನನ್ನು ಇವತ್ತು ಕೂಡ ಅವರು ಯಾವುದೇ ಒಂದು ಸಭೆಯಲ್ಲಿ ಹೋದಾಗ ನನ್ನ ಸೋದರ ಸಂಬಂಧಿ ಆಗಿರ್ತಕ್ಕಂಥ ಪ್ರಕಾಶ್ ಅವರು ನನ್ನ ಜೊತೆಯಲ್ಲಿದ್ದಾರೆ ಅಂತ ಹೇಳ್ತಾರೆ. ನಾವು ನಿಜವಾಗ್ಲೂ ಅವರು ಯಾವುದೋ ಒಂದು ಊರಲ್ಲಿ ಹುಟ್ಟಿದ್ದು, ನಾನು ಯಾವುದೋ ಒಂದು ಊರಲ್ಲಿ ಹುಟ್ಟಿ ಅವರ ನಮ್ಮ ಸಂಬಂಧ ಇಲ್ಲಿಯ ತನಕ ಇಷ್ಟು ವಿಶಾಲವಾಗಿ ಬೆಳೀತಕ್ಕಂಥ ಸಂದರ್ಭದಲ್ಲಿ ಅವರ ಒಂದು ಮನೋಭಾವ, ಆ ಮನೆಯನ್ನೂ ಕೂಡ ಅವರು ಪರಿಗಣನೆಗೆ ತಗೊಳ್ಳೋದೆ ದೂರ ಮಾಡಿ, ನಾನು ಅಲೆಮಾರಿಗಳ ಋಣ ನನ್ನ ಮೇಲಿದೆ. ನೋಡಿ, ಅರ್ಥ ಮಾಡ್ಕೊಳ್ಳಿ, ಈ ಅಲೆಮಾರಿಗಳ ಋಣ
1 ವರ್ಷ 6.5 ತಿಂಗಳು ನಾನು ಅಧಿಕಾರದಲ್ಲಿರ್ತಕ್ಕಂಥ ಋಣ ನನ್ನ ಮೇಲಿದೆ. ಆ ಋಣಕ್ಕೋಸ್ಕರ ನಾನು ಜೀವ ಬಿಡೋವರೂ ಕೂಡ ಈ ಅಲೆಮಾರಿಗಳ ಜೊತೆ ನಾನು ಕೆಲಸ ಮಾಡ್ತೇನೆ ಅಂತ ಅವರು ನುಡಿದಿರ್ತಕ್ಕಂಥ ಮಾತು. ಇವತ್ತು ಸ್ವಾಮೀಜಿಗಳು ಒಂದು ಮಾತನ್ನು ಹೇಳಿದ್ರು. ಪ್ರಕಾಶ್ ಅವರೇ, ರವೀಂದ್ರ ಶೆಟ್ಟಿ ಅವರೇ, ಭೂಮಿಯಲ್ಲಿರ್ತಕ್ಕಂಥ ಎಷ್ಟೋ ಅಲೆಮಾರಿಗಳು ಬದುಕನ್ನು ಸಾಗಿಸ್ತಿದ್ದಾರೆ, ಕಷ್ಟಪಡ್ತಿದ್ದಾರೆ. ಇವತ್ತು ಈ ಒಂದು ಮಟ್ಟಕ್ಕೆ ನೀವು ತಗೊಂಡು ಪಡಬೇಕಾದ್ರೆ ಜಿಲ್ಲೆಯಿಂದ ಕರ್ಕೊಬರ್ಬೇಕಾದ್ರೆ ಅದು ಇವತ್ತು 1 ದಿವಸದ ಕಾರ್ಯಕ್ರಮ ಬೆಳಗ್ಗೆ 9 ಗಂಟೆಗೆ ಪ್ರಾರಂಭ ಮಾಡಿ ಸಂಜೆ 7 ತನಕ ಮುಗಿಸ್ತಕ್ಕಂಥ 1 ದಿನದ ಕಾರ್ಯಕ್ರಮವಲ್ಲ. ನಾವು ಸತತ 3 ವರ್ಷಗಳಿಂದಲೂ ಸಹ ನಾವು ದುಡಿರ್ತಕ್ಕಂಥ ಈ ಜನಸಮೂಹನೆಲ್ಲ ಸೇರಿಸ್ಬೇಕು, ನಾವೆಲ್ಲ ನೋಡಬೇಕು, ನಾವೆಲ್ಲ ಒಂದಾಗಬೇಕು ಅಂತ ದುಡಿರ್ತಕ್ಕಂಥ ಶ್ರಮ ರವೀಂದ್ರ ಶೆಟ್ಟಿ ಅವರು. ಅವ್ರ ಜೊತೆ ನಾನು ತೃಣವಾಗಿರ್ತಕ್ಕಂಥದ್ದು ಅಷ್ಟೇ. ಸ್ವಾಮೀಜಿಗಳು ಒಂದು ಮಾತನ್ನು ಹೇಳಿದ್ರು. ಪ್ರಕಾಶ್ ಅವರೇ, ರವೀಂದ್ರ ಶೆಟ್ಟಿ ಅವರೇ, ಭೂಮಿ ಇಲ್ಲದಕ್ಕಂಥ ಆ ಅಲೆಮಾರಿಗಳಿಗೆ ಏನಾದರೂ ಮಾಡಿ ನಾನು ಸ್ವಾಮೀಜಿಗಳೆಲ್ಲರೂ ಕೂಡ ಸೇರಿ ನಿಮ್ಮ ಜೊತೆ ಮುಖ್ಯಮಂತ್ರಿಗಳ ಹತ್ರ ನಾವು ಬಂದು ಭೂಮಿ ಕೊಡಬೇಕು ಅಂತ ನಾವು ಕೇಳತಕ್ಕಂಥ ಕೆಲಸವನ್ನು ಮಾಡೋಣ ಅಂತ ಹೇಳಿದ್ರು. ನಾನು ದೇವರ ಸ್ವರೂಪರಾದಂತಹ ಸ್ವಾಮೀಜಿಗಳು ಇವತ್ತು ನಮ್ಮನ್ನು ಗುರುತಿಸಿ ಆ ಮಾತನ್ನು ಹೇಳಬೇಕಾದ್ರೆ ಎಷ್ಟು ನಮ್ಮಲ್ಲಿ ಇರ್ತಕ್ಕಂಥ ಒಂದು ಭಾವನೆಯನ್ನು ಅವರು ಅರ್ಥ ಮಾಡ್ಕೊಂಡಿರ್ತಕ್ಕಂಥದ್ದು. ನಾನು ಈ ಸಂದರ್ಭದಲ್ಲಿ ಒಂದನ್ನು ಘೋಷಣೆ ಮಾಡ್ತಕ್ಕಂಥ ಇಚ್ಛೆಯನ್ನು ಮಾಡ್ತೇನೆ. ನಾವು ಮೈಸೂರಿನಲ್ಲಿ ನಾವು ಈ ಕಲೋತ್ಸವ ಕಾರ್ಯಕ್ರಮ ಮಾಡಿದಾಗಿಂದ ರವೀಂದ್ರ ಶೆಟ್ಟಿ ಅವರು ಸತತವಾಗಿ ಹೇಳ್ತಾ ಇದ್ದಾರೆ, ಎಲ್ಲ ಅಲೆಮಾರಿಗಳು ಕೆಲವರು ಕೇಳಿರ್ಬೋದು, ಸರ್ಕಾರ ನಮ್ಮ ಅಲೆಮಾರಿಗಳನ್ನು ಗುರುತಿಸ್ತೇ ಇದ್ರೆ, ನಮ್ಮ ಅಲೆಮಾರಿಗೆ ಸರ್ಕಾರ 10 ವರ್ಷ ಯಾರು ಗುಡಿಸಲು ಗುಡಾರ ಹಾಕ್ಕೊಂಡು ವಾಸ ಮಾಡ್ತಕ್ಕಂಥ ಜನರಿಗೆ ಅವ್ರದೇ ಹೆಸರಿಗೆ ಖಾತೆಯನ್ನು ಕೊಡದೆ ಹೋದರೆ, ಇವರಿಗೆ ಒಂದು ರುದ್ರ ಭೂಮಿಯನ್ನು ಕೊಡದೆ ಹೋದರೆ ನಾನು ಏಕಕಾಲದಲ್ಲಿ ಒಬ್ಬನೇ ನಾನು ಪ್ರತಿಭಟನೆಯನ್ನು ಮಾಡ್ತೇನೆ ಅಂತ ಹೇಳಿದರು. ನಾನು ಈ ಸಂದರ್ಭದಲ್ಲಿ ನಮ್ಮೆಲ್ಲರ ಪರವಾಗಿ ನಾನು ಅವ್ರಿಗೆ ಹೇಳ್ತೇನೆ, ನಿಮ್ಮ ಒಬ್ಬರ ಜೊತೆಯಲ್ಲಿ ನಾವು ಸಾವಿರಾರು ಮಂದಿ, ಲಕ್ಷಾಂತರ ಮಂದಿ ನಾವೆಲ್ಲರೂ ಕೂಡ ಪ್ರತಿಭಟನೆಗೆ ನಾವೆಲ್ಲರೂ ಸಿದ್ಧರಾಗಿದ್ದೇವೆ ಅಂತ ನಿಮ್ಮೆಲ್ಲರ ಕೈ ಎತ್ತಿ ಮುಖಾಂತರ ಅವರಿಗೆ ಒಗ್ಗಟ್ಟನ್ನು ತೋರಿಸ್ಬೇಕು. ಯಾರ್ಯಾರು ನಾವು ಎಲ್ಲರೂ ಕೂಡ ಇದ್ದೀವಿ ಅಂತ ಕೈ ಎತ್ತಿ ಒಂದು ದೊಡ್ಡ ಪ್ರತಿಭಟನೆಯನ್ನು ಅವರ ಮುಖೇನ ನಾವು ಮಾಡದೇ ಆದರೆ ಎಲ್ಲ ಮಾಧ್ಯಮಗಳಲ್ಲಿ, ಎಲ್ಲ ಪತ್ರಿಕೆಗಳಲ್ಲಿ ಆ ನಮ್ಮ ಪ್ರತಿಭಟನೆಗೆ ಮುಖ್ಯಮಂತ್ರಿಗಳು ನಾವು ಪ್ರತಿಭಟನೆ ಮಾಡ್ತಕ್ಕಂಥ ಸ್ಥಳಕ್ಕೆ ಬರಲೇಬೇಕು, ಮಂತ್ರಿಗಳು ಬರಲೇಬೇಕು. ನಮ್ಮ ಬೇಡಿಕೆಗಳನ್ನು ಅವರು ಪರಿಶೀಲಿಸಿ ನಮ್ಮ ಬೇಡಿಕೆಗಳಿಗೆ ಉತ್ತರವನ್ನು ಕೊಡಲೇಬೇಕು. ಇವತ್ತು ನಮ್ಮೆಲ್ಲರ ಇನ್ನೂ ದೊಡ್ಡ ಶಕ್ತಿ ಅಂತಂದರೆ ನಮ್ಮ ದೇವರ ಸ್ವರೂಪದಂಥ ಸ್ವಾಮೀಜಿಗಳು ನಮಗೆ ಶಕ್ತಿ ಕೊಟ್ಟಿದ್ದಾರೆ ಅಂತಂದರೆ ನಾವೆಲ್ಲರೂ ಸೇರಿರ್ತಕ್ಕಂಥವ್ರು ನಮ್ಮ ಮನೆ ಮಂದಿಗಳನ್ನು, ನಮ್ಮ ಮನೆಯವ್ರನ್ನ ಎಲ್ಲರೂ ಕೂಡ ನಾವು ಪ್ರತಿಭಟನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ಸ್ವಾಮೀಜಿಗಳ ಮುಖಾಂತರ ಹೇಳ್ತೇನೆ. ಅವತ್ತು ನಾವು ನಾವು ಸಂಘಟನೆಯನ್ನು ಮಾಡಿದ್ದೀವಿ, ಈ ಕಾರ್ಯಕ್ರಮ ಮಾಡಿದ್ದೀವಿ, ನಾವೆಲ್ಲ ಸೇರಿದ್ದೀವಿ. ನಾವು ನಮ್ಮ ಜೀವನದಲ್ಲಿ ಬರ್ತಕ್ಕಂಥ ಸವಲತ್ತುಗಳು ಬೇಡ. ಇವತ್ತು ನಾವು ಪ್ರತಿಭಟನೆ ಮಾಡಿದ್ದೇ ಆದರೆ, ಇವತ್ತು ನಾವು ಸರ್ಕಾರಕ್ಕೆ ನಮ್ಮ ಶಕ್ತಿಯನ್ನು ತೋರಿಸಿದ್ದೇ ಆದರೆ, ನಮ್ಮ ಜನಸಂಖ್ಯೆ ಬಲವನ್ನು ತೋರಿಸಿದ್ದೇ ಆದರೆ ನೋಡಿ, ನಮ್ಮ ಮಕ್ಕಳ ಕಾಲಕ್ಕಾದರೂ ಅನುಭವಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡಿಕೊಡ್ತೇವೆ ಬಂಧುಗಳೇ. ನಮ್ಮ ಮಕ್ಕಳಾದರೂ ಮುಂದಿನ ಜೀವನದಲ್ಲಿ, ಮುಂದಿನ ಪೀಳಿಗೆಯಲ್ಲಿ ನಮ್ಮ ಹಿಂದಿನವರು ಇದನ್ನೆಲ್ಲ ಕೂಡ ಅವಕಾಶ ಮಾಡಿ ಇವತ್ತು ನಮ್ಮೆಲ್ಲರೂ ಕೂಡ ಸರ್ಕಾರ ಸವಲತ್ತನ್ನು ಕೊಡ್ತಕ್ಕಂಥ ಇವರು ಕೆಲಸವನ್ನು ಮಾಡಿರ್ತಾರೆ ಅಂತ ನಮ್ಮ ಮುಂದಿನ ಪೀಳಿಗೆಯವರು ನೆನ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು. ನೆನ್ನೆ ಇದೇ ನಾವು ಮಾಜಿ ಶಾಸಕರಾಗಿರ್ತಕ್ಕಂಥ MLA ಶಿವಶಂಕರ್ ಅವ್ರ ಮನೆಗೆ ನಾನು ರವೀಂದ್ರ ಶೆಟ್ಟಿ ಅವರು ಭೇಟಿ ಕೊಡಲಿಕ್ಕೆ ಹೋದಾಗ ಚಿತ್ರದುರ್ಗದ 2 SC ಮಕ್ಕಳು, 2
ಕೆಲವರು SC ಮಕ್ಕಳು ಬಂದು ನಮಗೆ ಹಾಸ್ಟೆಲ್ ಸೌಕರ್ಯ ಇಲ್ಲ ಸರ್, ನಾನು MBA ಮಾಡ್ತಾ ಇದ್ದೇನೆ, ಈ ಹಾಸ್ಟೆಲ್ ಸೌಕರ್ಯಕ್ಕೆ ಡೀನ್ಗೆ ಒಂದು ಕರೆ ಮಾಡಿ ನಮ್ಗೆ ಹಾಸ್ಟೆಲ್ ಸೌಕರ್ಯ ಮಾಡಿ ಅಂತ ಕೇಳ್ತಾ ಇದ್ರು. ಇವತ್ತು SC STಗೆ ಅದೇ ಆ ಪರಿಸ್ಥಿತಿ ಆದಾಗ ಇವತ್ತು ನಿಜವಾಗ್ಲೂ ನಮ್ಮ ಪ್ರವರ್ಗ ಒಂದು ಅಲೆಮಾರಿಗಳನ್ನು ಗುರುತಿಸ್ತಕ್ಕಂಥ ಕೆಲಸ ಸರ್ಕಾರ ಮಾಡ್ತದ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ನಾವೆಲ್ಲರೂ ಕೂಡ ಜಾಗೃತರಾಗಬೇಕು, ನಾವೆಲ್ಲರೂ ಕೂಡ ಒಗ್ಗಟ್ಟಾಗಬೇಕು, ಸಂಘಟಿತರಾಗಿ ರವೀಂದ್ರ ಶೆಟ್ಟಿ ಅವರು ಏನು ಎಲ್ಲಿಯ ತನಕ ನಮ್ಮನ್ನು ಅಲೆಮಾರಿಗಳು ಹೇಳ್ತಾರೋ ಅವರ ಒಂದು ಶಕ್ತಿಗೆ, ಅವರೊಂದು ಮಾತಿಗೆ ನಾವೆಲ್ಲರೂ ಕೂಡ ನಮ್ಮ ಜೀವ ಇರೋದವರೆಗೂ ಕೂಡ ನಾವು ಅವ್ರಿಗೆ ಸಹಕಾರಿಯಾಗಿ ಇರ್ತೇವೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಸ್ವಾಮೀಜಿ ಎಲ್ಲರೂ ಕೂಡ ನಾನು ಈ ಕಾರ್ಯಕ್ರಮ ಬಂದಿದ್ದಕ್ಕೆ ನಮ್ಮ ಅಲೆಮಾರಿಗಳೆಲ್ಲರ ಪರವಾಗಿ ನಾನು ಮತ್ತೊಮ್ಮೆ ಅಭಿನಂದಿಸ್ತಾ ನನ್ನ ಅಧ್ಯಕ್ಷರ ಭಾಷಣವನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.